ಸರ್ಕಾರಿ ಕೆಲಸವನ್ನ ಕಾಯದೆ ಸ್ವಂತ ಉದ್ಯೋಗವನ್ನ ಮಾಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಪುತ್ತೂರಿನ ಮಹಿಳೆಯೊಬ್ಬರು. ಉಪನ್ಯಾಸಕಿಯಾಗಿದ್ದ ಅವರು ಇದೀಗ ಮೀನು ಮಾರಾಟ ಮಾಡುವ ವೃತ್ತಿಯನ್ನ ಆರಂಭಿಸಿದ್ದಾರೆ. ಪುತ್ತೂರು ತಾಲೂಕಿನ ಶಾಂತಿನಗರ ನಿವಾಸಿ ಪ್ರೇಮ ಕುಂದರ್ ಅವರ ಯಶಸ್ಸಿನ ಕಥೆ ಇದು. ಮೂಲತಃ ಕುಂದಾಪುರದ ಸಾಸ್ತಾನದವರಾಗಿರುವ ಪ್ರೇಮ ಕುಂದರ್ ಪುತ್ತೂರಿನ ಶಾಂತಿನಗರ ನಿವಾಸಿ ಕುಮಾರ್ ಕಿಶನ್ ಜೊತೆ ಮದುವೆಯಾದ ಬಳಿಕ ಪ್ರೇಮ ಪುತ್ತೂರಿಗೆ ಬಂದಿದ್ದಾರೆ. ಕುಂದಾಪುರದಲ್ಲಿರುವ ಸಂದರ್ಭದಲ್ಲಿ ಖಾಸಗಿ ಕಾಲೇಜೊಂದರಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕಿಯಾಗಿದ್ದ ಪ್ರೇಮ ಸರ್ಕಾರಿ ಉದ್ಯೋಗಕ್ಕಾಗಿ ಹಲವು ಪರೀಕ್ಷೆಗಳನ್ನು ಎದುರಿಸಿದ್ದಾರೆ. ಮೊದಲ ಪ್ರಯತ್ನದಲ್ಲಿ ಟಿಇಟಿ, ಸಿಇಟಿ ಪಾಸ್ ಆಗಿದ್ದಂತಹ ಪ್ರೇಮ ಸರ್ಕಾರಿ ಕೆಲಸಕ್ಕೆ ಬೇಕಾದ ವೆರಿಫಿಕೇಷನ್ ಹಂತದಲ್ಲೂ ಪಾಸ್ ಆಗಿದ್ರು. 2 ಬಾರಿ ಸಿಇಟಿ ಪಾಸ್ ಆಗಿರುವ ಪ್ರೇಮ ಕುಂದರ್ ಕೇವಲ ಕೆಲವೇ ಪಾಯಿಂಟ್ಗಳಿಂದಾಗಿ ಸರ್ಕಾರಿ ಕೆಲಸ ಕೈತಪ್ಪಿತ್ತು. ಆ ಬಳಿಕ ಸರ್ಕಾರಿ ಕೆಲಸದ ಉಸಾಬರಿಯೇ ಬೇಡ ಅಂತ ಖಾಸಗಿ ಕಾಲೇಜುಗಳಲ್ಲೇ ಅತಿಥಿ ಉಪನ್ಯಾಸಕಿಯಾಗಿ ದುಡಿದಿದ್ದಾರೆ. ಆದರೆ ಕೆಲವು ಸಮಸ್ಯೆಗಳಿಂದಾಗಿ ಉಪನ್ಯಾಸಕಿ ವೃತ್ತಿಯಿಂದ ದೂರ ಸರಿದು ಮನೆಯಲ್ಲೇ ಇದ್ದ ಸಮಯದಲ್ಲಿ ಪತಿ ಕುಮಾರ್ ಕಿಶನ್ ಜೊತೆಗೆ ಏನಾದರೂ ಒಂದು ಸ್ವಂತ ಉದ್ಯೋಗ ಮಾಡಿಸಿಕೊಡಿ ಅಂತ ಹೇಳಿಕೊಂಡಿದ್ರು. ಮೀನು ಮಾರಾಟ ಮತ್ತು ಸಾಗಾಟ ಮಾಡುವ ವೃತ್ತಿಯಲ್ಲಿದ್ದ ಕುಮಾರ್ ತನ್ನ ಸ್ನೇಹಿತರ ಸಹಾಯದ ಮೂಲಕ ಪ್ರೇಮ ಕುಂದರ್ಗೆ ಕಳೆದ 2 ವರ್ಷದ ಹಿಂದೆ ಪುತ್ತೂರಿನ ಏಳ್ಮುಡಿಯಲ್ಲಿ ಒಂದು ಪುಟ್ಟ ತಾಜಾ ಮೀನಿನ ಅಂಗಡಿಯನ್ನ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7ರ ತನಕ ಅಂಗಡಿಯಲ್ಲಿ ದುಡಿಯುವ ಪ್ರೇಮ ದಿನಕ್ಕೆ 150 ಕಿಲೋಕ್ಕಿಂತಲೂ ಮಿಕ್ಕಿ ವಿಧ ವಿಧದ ಮೀನುಗಳನ್ನು ಮಾರಾಟ ಮಾಡ್ತಾರೆ. ಉನ್ನತ ವ್ಯಾಸಂಗವನ್ನ ಮಾಡಿ ಮೀನು ಮಾರಾಟಕ್ಕೆ ತೊಡಗಿದ ಬಗ್ಗೆ ಪ್ರೇಮ ಕುಂದರ್ಗೆ ಅಭಿಮಾನವಿದೆ, ಸಂತೃಪ್ತಿ ಇದೆ. ಪ್ರೇಮ ಕುಂದರ್ ಕುಟುಂಬ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡ ಕುಟುಂಬವಾಗಿದ್ದು, ಅವರ ತಂದೆ, ಅಣ್ಣ ಸಮುದ್ರದಲ್ಲಿ ಮೀನು ಹಿಡಿಯುವ ವೃತ್ತಿಯನ್ನ ನಿರ್ವಹಿಸುತ್ತಿದ್ದಾರೆ. ಆ ಕಾರಣಕ್ಕಾಗಿ ಮೀನಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ ಕಾರಣಕ್ಕೆ ಪ್ರೇಮ ಮೀನಿನ ವ್ಯಾಪಾರದಲ್ಲಿ ಯಶಸ್ವಿಯಾಗಿದ್ದಾರೆ. ಯಾರು ಯಾವುದೇ ಕೆಲಸ ಮಾಡಬಹುದು, ಕೆಲಸದ ವಿಚಾರದಲ್ಲಿ ಕೀಳರಿಮೆ ಸಲ್ಲದು ಎನ್ನುವ ಪ್ರೇಮ ಉಪನ್ಯಾಸಕಿಯಾದರೂ ಮೀನಿನ ವ್ಯಾಪಾರವನ್ನ ಯಾವುದೇ ಅಳುಕು ಅಂಜಿಕೆ ಇಲ್ಲದೆ ಮಾಡ್ತಾ ಇದ್ದಾರೆ. ಸ್ವಂತ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಸ್ವಾವಲಂಬಿ ಬದುಕು ಸಾಗಿಸಬಹುದು ಎನ್ನುವ ಪ್ರಧಾನಿ ನರೇಂದ್ರ ಮೋದಿಯವರ ಯೋಚನೆಯಂತೆ ಮುಂದುವರಿದ ಹಲವಾರು ಸಾಧಕರ ಪೈಕಿ ಪುತ್ತೂರಿನ ಪ್ರೇಮ ಕೂಡ ಒಂದಾಗಿದ್ದಾರೆ. ನನಗೆ ಆ ತರ ಏನು ಇಲ್ಲ, ಯಾಕಂತ ಹೇಳಿದ್ರೆ ನಮ್ಮ ಕುಲ ಕಸುಬು ಅದ್ವಿ. ನಾವು ಕುಂದಾಪುರದಲ್ಲಿ ಮೊಗವೀರರು. ನಾವು ನಮ್ಮ ಅಪ್ಪ ಅಮ್ಮ ಅಣ್ಣಂದಿರು ಎಲ್ಲರೂ ಕೂಡ ಈ ಫೀಲ್ಡ್ ಅಲ್ಲೇ ಇದ್ದವು, ಮೀನುಗಾರಿಕೆ ಫೀಲ್ಡ್ ಅಲ್ಲೇ ಇದ್ದವರು. ಆ ತರ ಏನಿಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಯಾವ ಜಾಬ್ ಆದ್ರೆ ಸರ್, ಪ್ರಾಮಾಣಿಕವಾಗಿ ಮಾಡೋದಿದ್ರೆ ಯಾವ ಜಾಬ್ ಆದ್ರೆ ಅಲ್ವಾ. ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಒಂದು ಯಾವುದೇ ಒಂದು ವರ್ಕ್ ಮಾಡುವಲ್ಲಿ. ಅದು ನನಗೆ ಇದ್ರಲ್ಲಿ ಸಿಕ್ಕಿದೆ. ನನಗೆ ಇಲ್ಲ ನನಗೆ ಅದಿಲ್ವೇ ಇಲ್ಲ. ನನಗೆ ಇಲ್ಲಿ ಬಂದವ್ರ ಹತ್ರ ಸಹ ಕೇಳಿದ್ರೆ ಆತರ ಏನಿಲ್ಲ ಸರ್, ಅದ್ರಲ್ಲಿ ಎಂತ ಉಂಟು, ಈಗ ಓದಿದವರಿಗೆ ಅದೇ ಜಾಬ್ ಸಿಗ್ತದಂತ ಹೇಳಲಿಕ್ಕೆ ಆಗ್ತದ? ಈಗ ಎಷ್ಟು ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ ಈಗ ಪಾಪ ಅಲ್ವಾ. ಈಗ ಓದಿದವರು ಅದೇ ಜಾಬ್ ಬೇಕಂತ ಕೂತ್ಕೊಂಡು ಉದ್ಯೋಗ ಇಲ್ದವರೇ ತುಂಬಾ ಜನ ಇದ್ದಾರೆ. ಆ ಲೆಕ್ಕದಲ್ಲಿ ನಾನು ಸ್ವಲ್ಪ ನಂಗೆ ಖುಷಿ ಉಂಟು. ಎಷ್ಟು ಓದಿದ್ರು ಕೂಡ ಒಂದು ದಿನನಿತ್ಯದ ಒಂದು ಸಂಬಳ ಅಂತ ಅದು ಬರ್ತದಲ್ಲ ಸರ್, ಅದು ಖುಷಿ ಉಂಟು. ನನ್ನ ಹೆಸರು ಪ್ರೇಮ ಕುಂದರ್ ಅಂತ, ನನ್ನ ಹಸ್ಬೆಂಡ್ ಹೆಸರು ಕುಮಾರ್ ಕಿಶನ್ ಅಂತ. ಮದುವೆಯಾಗಿ ಬಂದ ನಂತರ ನನಗೆ ಇಲ್ಲಿ ಒಂದು ಕರೆಕ್ಟ್ ಆದ ಜಾಬ್ ಸಿಗ್ಲಿಲ್ಲ ನನಗೆ. ಹಾಗಾಗಿ ನಾನು ಈಗ ಪ್ರೈಮರಿ ಸೆಕ್ಷನ್, ಹೈಸ್ಕೂಲ್ ಸೆಕ್ಷನ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ. ನನಗೆ ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಯ್ತು. ಯಾಕಂತ ಹೇಳಿದ್ರೆ ಕಾಲೇಜ್ ಮಕ್ಕಳಿಗೆ ಟೀಚ್ ಮಾಡ್ತಿರ್ಬೇಕಿದ್ರೆ ಈ 1 to 8 ಮಕ್ಕಳಿಗೆ ಟೀಚ್ ಮಾಡುವಾಗ ಸ್ವಲ್ಪ ಕಷ್ಟ ಆಯ್ತು ನನಗೆ. ಮತ್ತೆ ಒಂದು ಸರ್ವಿಸ್ ಆದ ನಂತರ ಸ್ವಲ್ಪ ಅಭ್ಯಾಸ ಆಯ್ತು. ಆಮೇಲೆ ಇದು ಗೌರ್ಮೆಂಟ್ ಜಾಬಿಗೆಲ್ಲ ಟ್ರೈ ಮಾಡಿದ್ದೇನೆ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಟಿಇಟಿ ಪಾಸ್ ಆದೆ, ಸಿಇಟಿ ಕೂಡ ಪಾಸ್ ಆದೆ, ವೆರಿಫಿಕೇಶನ್ ಕೂಡ ಹೋದೆ. 2 ಸರಿ ಸಿಇಟಿ ಪಾಸ್ ಆಗಿದ್ದೇನೆ. ಲಾಸ್ಟ್ ಮೂಮೆಂಟ್ಗೆ ಜಸ್ಟ್ ಪಾಯಿಂಟ್ ಅಲ್ಲಿ ನಂದು 71 ಪಾಯಿಂಟ್ ಸಮಥಿಂಗ್ ಇತ್ತು ನಂದು ಕಟ್ ಆಫ್ ಪರ್ಸೆಂಟೇಜ್ ಆಗಿ. ಅದು ಬಂದು ನಿಂತಿದ್ದು 72ಗೆ. ಹಾಗಾಗಿ ನಂಗೆ ಸೆಲೆಕ್ಷನ್ ಆಗ್ಲಿಲ್ಲ. ನಾನು ಅದರ ನಂತರ ಗೌರ್ಮೆಂಟ್ ಜಾಬ್ ಅದು ವಿಷಯವೇ ಬೇಡ, ನಾನು ಬರೆಯುವುದೇ ಇಲ್ಲ ಅಂತೇಳಿ ಮತ್ತೆ ನಾನು ಬಿಟ್ಟೆ. ಹೀಗೆ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ನನ್ಗೆ ಅಲ್ಲಿ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ನನಗೆ. ಸುಮಾರು ಕಾರಣಗಳಿತ್ತು, ಅದು ಬೇಡ ಬಿಡಿ. ಹಾಗೆ ನಾನು ಹಸ್ಬೆಂಡ್ ಹತ್ರ ನನಗೆ ಮೊದ್ಲಿಂದ ನನಗೆ ಇದು ಏನಾದ್ರು ಬಿಸ್ನೆಸ್ ಮಾಡ್ಬೇಕಂತ ಆಸೆ ಇತ್ತು. ಹಾಗಾಗಿ ಹಸ್ಬೆಂಡ್ ಹತ್ರ ಹೇಳ್ತಿದ್ದೆ ಒಂದು ಏನಾದ್ರು ಮಾಡಿ ಕೊಡಿ ಅಂತ ಹೇಳಿ. ಅವ್ರೊಂದು 10 ವರ್ಷ ಆಯ್ತು ಫಿಶ್ ಫೀಲ್ಡ್ ಅಲ್ಲಿ ಇದ್ದು ಹಸ್ಬೆಂಡ್. ಹಾಗಾಗಿ ಇಲ್ಲಿ ಪುತ್ತೂರಲ್ಲಿ ಕೆಲವು ಫ್ರೆಂಡ್ಸ್ಗಳೆಲ್ಲ ಇವರಿಗೆ ಹೇಳಿದ್ರು, ನಮ್ಮವ್ರದ್ದು ಇಲ್ಲಿ ಅಂಗಡಿ ಇಲ್ಲ, ಹಾಗಾಗಿ ಇಲ್ಲೇ ಒಂದು ಮಾಡಿ ನಾವು ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದ್ರು. ಅವರೇ ಎಲ್ಲ ಅಂಗಡಿ ಎಲ್ಲ ಹುಡುಕಿ ಕೊಟ್ಟಿದ್ದಲ್ಲ ಅವರೇ. ಹಾಗಾಗಿ ಈಗ ಇಲ್ಲಿ ಹಾಕಿ ಒಂದು 2 ವರ್ಷ ಆಯ್ತು ನನಗೆ. ತೊಂದ್ರೆ ಇಲ್ಲ ಸರ್. ಈಗ ಮೊನ್ನೆ ಸುದ್ದಿ ನ್ಯೂಸ್ ಬಂದ ನಂತರ ಅನೀಶ್ V4 ನ್ಯೂಸ್ ಪುತ್ತೂರು.